ಪ್ರಾಚೀನ ಕ್ಷೇತ್ರ ಶ್ರೀ ವೇದನಾಥೇಶ್ವರನ ಸನ್ನಿಧಿ. ಪ್ರಾರಂಭ ಕರ್ಮಣಕ ಮುಹೂರ್ತ ಮಧ್ಯೆ ಭವಂತ ಶ್ರಾವಣಕ ಮುಹೂರ್ತ ಮತ್ತು ಗುರು ಬ್ರಹ್ಮ ಗುರು ವಿಷ್ಣು ಸಾಕಾಮೇಶ್ವರ ಗುರುದೇವ ಜಗತ್ತಮಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಗುರುರ್ವ ನಿರ್ವಿಘ್ನ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಮೂರ್ಧನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗಣಪತಿಃ ಸರ್ವಮಂಗಲಂ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹರಶಂಭೋ ಮಹಾದೇವ ವಿಶ್ವೇಶ್ವರವಲ್ಲಭ ಶಿವಶಂಕರ ಪರಮಾತ್ಮನ್ಯಲಕಂಠ ನಮೋಸ್ತುತೇ. ಶಾಂತಾಕಾರಂ ಭಜಗೇಂದ್ರನಾಭಂ ಪ್ರದೇಶಂ ವಿಶ್ವಾಧಾರಂ ಗಗನಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಂಜೋಗ ವಿಜಾನಗಮ್ಯಂ ವಂದೇ ವಿಷ್ಣುಂ ಭವಾನಂ ಸರ್ವೈಕನಾಥಂ ವಿಪ್ರತೋರ್ವಿಕುಟಾರಂ ಸರ್ವಾಲಂಕಾರಯುಕ್ತ ಬರೀ ಇರಲ್ಲ ಅಂಚೆ ತಗದು ಅಲ್ಲುಂಟು ಅಲ್ಲ ದೊಡ್ಡ ಇಂಜಿವಲ್ಲ ಮಾವನ ಇಂಜಿವಲ್ಲ ಅಲ್ಲ ಒಂಜಿ ಅಟ್ಟಿಜ್ಜ ಅಲ್ಲಿ ದೊಡ್ಡ ಸರ್
నడపైనకిన అమృత కోరి రాముడు మూడై పట్టాయి తిరిగబడకాయి రాత్రి భక్తి తీర్పు అక్కడ జాನುವಾರು ಅಕಲ ಚರ್ಮ ರೋಗ ಇತ್ಯಾದಿ ಅನಾರೋಗ್ಯಕ್ಕೂ ಈ ಜಾಗಡಿ ನಂಚಿನ ದೈವ ಪಂಚಮಿ ಎಂಕು ಭಕ್ತಿ ನಿಖಲೆ ಬಾಣ ಆದಿತ್ತು ಎಂಕು ಭಕ್ತಿ చెప్పడు పోయినట్టు బాకీ అని చెప్పాలి.
ಉಲಾಯ್ದ ಮಾಡಿದೆ ಆಪು ಜಲ್ ಮಣ್ಣು ಓಟೆ ಅವು ಆತು ಗುಂಡಿಡು ಓಟಿದ್ದು ಅವೇ ಬೂರು ಓಟಿದ್ದು ಅವು ಆತು ತಗೊಂಡು ಓಟೆಗೆ ಅಲ್ಲೇ ಅವನು ಟ್ರ್ಯಾಕ್ಟರ್ ಆಡ್ದಲ್ಲಿ ಅವೇ ಗೋಣಗೆ ಸಾರು